ಟೈಮಿಂಗ್ ವಿಚಾರದಲ್ಲಿ ಖಾಸಗಿ ಬಸ್ ಚಾಲಕರು ಪ್ರಯಾಣಿಕರ ಎದುರಲ್ಲೇ ಹೊಡೆದಾಡಿಕೊಂಡ ಘಟನೆ ಉಚ್ಚಿಲದಲ್ಲಿ ನಡೆದಿದೆ. ಮಂಗಳೂರಿನಿಂದ ಉಡುಪಿಗೆ ಬರುತ್ತಿದ್ದ ವಿಶಾಲ್ ಬಸ್ ಮತ್ತು ನವದುರ್ಗ ಖಾಸಗಿ ಬಸ್ ಚಾಲಕರು ಹೊಡೆದಾಡಿಕೊಂಡವರು. ಚಾಲಕರ ಈ ದುರ್ವರ್ತನೆಯಿಂದ ಕೆಲಕಾಲ ಟ್ರಾಫಿಕ್ ಕೂಡ ಜಾಮ್ ಆಗಿದ್ದು, ಬಳಿಕ ಸ್ಥಳಕ್ಕಾಗಮಿಸಿದ ಪಡುಬಿದ್ರೆ ಪೊಲೀಸರು ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅವರಿಗೆಲ್ಲ ಕೊಡ್ತಾರೆ. ನೋಡಿ ಮೇಡಮ್, ವಾರ್ ಮಾಡೋದಲ್ಲ, ಆಕ್ಚುಲಿ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಇದು ಇವತ್ತಿಂದಲ್ಲ ಸಮಸ್ಯೆ, ಇದು ಇವತ್ತಿನ ಸಮಸ್ಯೆ ಅಲ್ಲ. ಮೊನ್ನೆ ಏನೋ ನಮ್ಮ ಇದರಲ್ಲಿ ಎಲ್ಲಿ ಬಸ್ ಸ್ಟ್ಯಾಂಡಲ್ಲೇ, ಕಾಪು ಬಸ್ ಸ್ಟ್ಯಾಂಡಲ್ಲೇ ಹೊಡೆದಾಡ್ಕೊಂಡು ದೊಡ್ಡ ವಿಡಿಯೋನ ವೈರಲ್ ಮಾಡಿದ್ದಾರೆ. ಇವರೇ ಅಂತಲ್ಲ, ಇಡೀ ಟೀಮೇ ಎಲ್ಲ ವೈರಲ್ ಮಾಡಿದ್ದಾರೆ. ನೋಡಿ, ನೀವು ಒಬ್ಬರಿಗೆ ನೋಡಿ ಮೇಡಮ್, ಎಲ್ರಿಗೂ ಅರ್ಜೆಂಟ್ ಇರ್ತದೆ. ನೋಡಿ, ಎಲ್ರಿಗೂ ಅರ್ಜೆಂಟ್ ಇರ್ತದೆ. ನಿಮ್ಗೆ ಏನ್ ಪ್ರಾಬ್ಲಮ್? ನಿಮ್ಗೆ ಟೈಮಿಗೆ ಮುಟ್ಬೇಕು, ಅಷ್ಟೇ ಪ್ರಾಬ್ಲಮ್.